ಬೇಗುದಿ, ವಾಸ್ತವದ ಲೆಕ್ಕಾಚಾರ, ಕಪ್ಪು ಹುಡುಗ ಎಂಬ ಕವನ ಸಂಕಲನಗಳನ್ನು ಧ್ವನಿ ಸ್ವರಲಿಯನ್ನು ಕೂಡ ಅವರು ಹೊರಗೆ ತಂದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯ ಇದು ಮುಂಗಾರು ಎಂಬ ಕೃತಿಯನ್ನು ಕೂಡ ರಚಿಸಿದ್ದಾರೆ. ಕೋಟ ಶಿವರಾಮ ಕಾರಂತ ಪ್ರಶಸ್ತಿ ಮತ್ತು 2025ನೇ ಸಾಲಿನ ವಿವರ ಇತ್ತು, ಹಾಗೆ ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ. ಅವರಿಗೆ ಈಗ ಆನಂದ್ ಶೆಟ್ಟಿ ಅವರು ಚಿದಂಬರ ಬೈಕಂಪಾಡಿ ಅವರಿಗೆ ಮುಂಬೈಯಲ್ಲಿ ಕರ್ನಾಟಕ ಸಂಘದವರು ಗೆಸ್ಟ್ ಆಗಿ ಕರೆದ್ರು. ಸನ್ಮಾನ ಗೆಸ್ಟ್. ಹಾಗೆ ನನಗೆ ಹೇಳಿದ್ರು, ಹೀಗೆ ಬಾಂಬೆ ಹೋಗ್ಲಿಕ್ಕೆ ಉಂಟು, ಹೋಗೋಣ ಅಂತ. ಆಯ್ತು ಹೋಗುವ ಅಂತ ಹೇಳಿದೆ. ನಾನು, ಚಿದಂಬರ್, ದಯಾನಂದ್ ಬಯ್ಯಾಳೆ, ಒಬ್ಬರು ಫೋಟೋಗ್ರಾಫರ್ ಬೇಕಲ್ಲ, ಹೊರಟೆವು. ಮಧ್ಯಾಹ್ನದ ಟ್ರೈನ್. ಮರು ದಿವಸ ಬೆಳಿಗ್ಗೆ ಮುಟ್ಟಿತ್ತಲ್ಲಿ. ಅವರು ಹೋಟೆಲ್ ವ್ಯವಸ್ಥೆ ಎಲ್ಲ ಒಳ್ಳೆ ವ್ಯವಸ್ಥೆ ಎಲ್ಲ ಮಾಡಿದ್ರು. ಹೋಟೆಲ್ಗೆ ಹೋದೆವು, ಎಲ್ಲ ಊಟ ಆಯ್ತು. ಮಧ್ಯಾಹ್ನ ನಂತರ ಸಂಜೆ ಆಗುವಾಗ ಒಂದು ತಿರುಗಾಡಿಕೊಂಡು ಸ್ವಲ್ಪ ಬೀದಿಯಲ್ಲಿ ಹೋಗುವ, ಘಾಟ್ಕೋಪರ್ ಬಾಂಬೆ, ನಮ್ಮ ಮೊದಲು ಹೋಗಿಲ್ಲ ಅಲ್ಲಿಗೆ, ಹೋಗುವ ಅಂತ ಹೋದೆವು 3 ಜನ. ಹೋಗ್ತಾ ಇರುವಾಗ ಒಂದೇ ಸಮನೆ ಚಡಬಡ ಸೌಂಡ್ ಕೇಳಿತ್ತು. ಜನರೆಲ್ಲ ಓಡ್ತಾ ಇದ್ದಾರೆ, ಅಂಗಡಿಯವರು ದೂಡಿಕೊಂಡು ಓಡ್ತಾ ಇದ್ದಾರೆ. ಕಲ್ಲು ಬೀಳ್ತಾ ಉಂಟು. ನಮ್ಗೆ ಎಂತ ಅದು ಗೊತ್ತಿಲ್ಲ. ಪಕಡೋ ಮಾರೋ ಅಂತ ಹೇಳ್ತಾರೆ. ಯಾರನ್ನು ಪಕಡೋ, ಯಾರಿಗೆ ಮಾರೋ. 5 ನಿಮಿಷದಲ್ಲಿ ರೋಡಲ್ಲಿ ಒಂದೇ ಒಂದು ಜನ ಇಲ್ಲ. ಅಂಗಡಿ ಶಟ್ರ್ ಹೇಳಿದ್ರು, ಬಡ ಹೇಳಿದ್ರು ಎಲ್ಲ. ನಾವೆಲ್ಲಿಗೆ ಓಡುದು, ನಮ್ಗೆ ಎಲ್ಲಿ ಓಡ್ಬೇಕಂತ ಗೊತ್ತಿಲ್ಲ. ಮತ್ತೊಂದು ಒಂದು ಅರ್ಧ ಶಟರ್ ಹಾಕಿದ ಅಲ್ಲಿ ಬದಿಯಲ್ಲಿ ನಿಂತೆವು 3 ಜನ. ಇನ್ನು ಯಾರೋ ಬಂದ್ರೆ ಇವರೇ ಅಪರಿಚಿತರ ನಮ್ಮನ್ನೇ ಕೊಂಡು ಹೋಗುವ ವ್ಯಾಪಾರ. ಎಂತ ಮಾಡುದಂತ ಗೊತ್ತಾಗಿಲ್ಲ. ಹಾಗೆ ನಮ್ಮ ಪುಣ್ಯ ಕಿಟಕಿಯಲ್ಲಿ ಒಬ್ಬ ನೋಡಿಕೊಂಡು ನಾವು ತುಳು ಮಾತಾಡ್ತಾ ಇದ್ದೆವು. ಇಲ್ಲಿ ಅವರ ಹೋಟೆಲ್. ಶಟರ್ ಸ್ವಲ್ಪ ಮೇಲೆತ್ತಿ ಒಳಗೆ ಬನ್ನಿ ಅಂತ. ಎಂತ ಅಂತ ಹೇಳಿದ್ರೆ ಎಂತ ಅಂತ ಅವರಿಗೂ ಗೊತ್ತಿಲ್ಲ. ಇದೆಲ್ಲ ಆಗ್ತಾ ಇರ್ತದೆ ಹೇಗೆ ಅಂತ. ನಮ್ಗೆ ಅದು ಒಳ್ಳೆ ಜಾಗ ಸಿಕ್ಕಿತ್ತದು. ಆರಾಮಲ್ಲಿ ಕೂತೆವು. ಅರ್ಧ ಗಂಟೆಯಲ್ಲಿ ಶಟರ್ ಓಪನ್ ಆಯ್ತು. ರೋಡಲ್ಲಿ ನೋಡ್ತೇವೆ ನಾವು, ಹಿಂದೆ ನೋಡಿದ ರೋಡೇ ಅಲ್ಲ, ಪುನಃ ಅದೇ ರೀತಿ ಉಂಟು. ಪೂರ್ತಿ ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಾನೆ. ಗೂಡಂಗಡಿಯವರು ಬಂದಿದ್ದಾರೆ. ಜನ ಯಥಾ ಪ್ರಕಾರ ಸಂಚಾರ ಉಂಟು. ಎಂತ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಅವರು ಓಡಿಸಿಕೊಂಡು ಬಂದವರು ಯಾರು, ಓಡಿದವರು ಯಾರು, ಯಾಕೆ ಓಡಿದ್ರು ಏನು ಗೊತ್ತಿಲ್ಲ. ಮತ್ತೆ ನಾವು ಅಲ್ಲೇ ಇದ್ದು ಎಲ್ಲ ಊಟ ಎಲ್ಲ ವ್ಯವಸ್ಥೆ ಅಲ್ಲೇ ಆಯ್ತು. ಅವರು ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು, ಹೋಟೆಲ್ ಅವರು ಕೂಡ, ನಮ್ಮ ಊರಿನವರು ಅಂತ ಹೇಳಿ ವಾಪಸ್ ಹೋದೆವು. ಅದನ್ನೊಂದು ಬಾರಿ ಸೊಗಸಾಗಿ ಬರೆದಿದ್ದಾರೆ. ಅದು ಪ್ರವಾಸ ಕಥನ ಹೇಳಿದ್ ನಾನು. ಹಾಗಾಗಿ ಅವರ ಸಾಹಿತ್ಯದಲ್ಲಿ, ವಿವಿಧ ಪ್ರಕಾರ ಸಾಹಿತ್ಯದಲ್ಲಿ ಅದು ಕೂಡ ಸೇರಿಕೊಂಡಿದೆ. ಅದನ್ನು ಒಂದು ಬುಕ್ ಮೆನ್ಷನ್ ಉಲ್ಲೇಖ ಮಾಡಿದ್ದಾರೆ ಎಲ್ಲ, ಇಡೀ ನಮ್ಮ ಮುಂಬೈ ಪ್ರವಾಸ ಅಂತ ಹೇಳಿ. ಹಾಗಾಗಿ ಈ ಒಂದು ಈಗಲೇ ಹೇಳಿದಾಗೆ ಪತ್ರಕರ್ತರಿಗೆ ಮೊದಲ ಗೌರವ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿರುವುದು. ಈ ಒಂದು ಆಯ್ಕೆ ಮಾಡಿರುವ ಹಿನ್ನೆಲೆಯಲ್ಲಿ ಈ ದಿನ ಪತ್ರ ಸಂಘದ ಅಧ್ಯಕ್ಷರು ಪುಷ್ಪರಾಜ್, ಪ್ರೆಸ್ ಕ್ಲಬ್ ಹರೀಶ್, ಅನ್ನು ಮಂಗಳೂರು ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಅವರ ಒಂದು ಈ ಸರ್ವಾಧ್ಯಕ್ಷ ನಡೆಯುವ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಳ್ಳಿ ಅಂತ ಹೇಳಿ ಹಾರೈಸ್ತೇನೆ. ಅದೇ ರೀತಿ ಅವರಿಗೆ ಇನ್ನು ಮುಂದೆ ಕೂಡ ಇಂಥ ಒಂದು ಅವಕಾಶಗಳು ದೊರೀಲಿ ಅಂತಲೂ ಹೇಳ್ತೇನೆ. ಈ ಒಂದು ಅವರಿಗೆ ಸನ್ಮಾನದ ವ್ಯವಸ್ಥೆ ಮಾಡಿದಂತ ಎಲ್ರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಪತ್ರಿಕಾ ಭವನಕ್ಕೆ ಕರೆದು ಅವನಿಗೆ ಉತ್ತಮವಾಗಿ ಸನ್ಮಾನ ಮಾಡಿದಂತ ಆನಂದ್ ಶೆಟ್ಟರಿಗೆ ಮತ್ತೆ ಕಾರಣೀಭೂತರಂತ ಎಲ್ಲರಿಗೂ ಕೂಡ ಪತ್ರಿಕಾ ಸಮೂಹಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷತೆ ಅಂತ ಹೇಳುವಂಥದ್ದು ಒಂದು ದೊಡ್ಡ ಗೌರವ. ಈ ಗೌರವವನ್ನು ಕೊಟ್ಟದ್ದು ವಿಶೇಷವಾಗಿ ನನಗೆ ಕನಸು ಮನಸ್ಸಿನಲ್ಲೂ ಎನಿಸಿರ್ಲಿಲ್ಲ. ನನಗೆ ಪತ್ರಿಕೆಯಲ್ಲಾದ್ರೆ ಒಂದು ನಿರೀಕ್ಷೆ ಇರ್ತದೆ, ಈ ಸಲ ಅದು ಪ್ರಶಸ್ತಿ ಕೊಡ್ಬೋದೋ ಏನೋ ಅಂತ ಹೇಳೋ ನಿರೀಕ್ಷೆ ಇರ್ತದೆ. ಆದರೆ ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ಅನಿರೀಕ್ಷಿತ. ಮತ್ತಾದ್ರೆ ಯಾರಿದ್ದಾರೆ ಅಂತ ಹೇಳುವ ಒಂದು ಕಲ್ಪನೆ ನನಗಿಲ್ಲ. ಅಂದ್ರೆ ಮೀಟಿಂಗ್ ಮಾಡ್ತಾರೆ, ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳುವ ಒಂದು ಸೂಚನೆ ಇರ್ತದಲ್ಲ, ಆ ಸೂಚನೆ ಇಲ್ಲದೆ ನನಗೆ ಗೊತ್ತೇ ಇಲ್ಲ.
ಅಂದ್ರೆ ಆ ರೀತಿ ಆಕಸ್ಮಿಕವಾಗಿ ಒಂದು ಆಯ್ಕೆ ಮಾಡಿದ್ದಾರೆ ಸಾಹಿತ್ಯ ಪರಿಷತ್ನವರು. ಅದಕ್ಕಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಮುಖ್ಯವಾಗಿ ಓರ್ವ ಪತ್ರಕರ್ತನ ನೆಲೆಯಲ್ಲಿ ನನ್ನನ್ನು ಗುರುತಿಸಿದ್ದು ಅದು ಅವರ ದೊಡ್ಡತನ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅಂದ್ರೆ ಪತ್ರಕರ್ತರಾಗಿ ದಿವಂಗತ ಮನೋಹರ್ ಪ್ರಸಾದರು ಇದ್ರು. ಅವರಿಗೆ ಕಾರ್ಕಳ ತಾಲೂಕಿನ ಸರ್ವ ಅಧ್ಯಕ್ಷತೆಯನ್ನು, ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷತೆಯನ್ನು ಕೊಟ್ಟಿದ್ರು. ಮತ್ತೆ ಈಗ ಈ ಜಿಲ್ಲೆಯ ಸಮಗ್ರ ಸಾಹಿತ್ಯದ ಹಿನ್ನೆಲೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಇದು ಪತ್ರಕರ್ತರಿಗೆ ಸಿಕ್ಕಿದಂತ ಒಂದು ಸ್ಥಾನ, ದೊಡ್ಡ ಗೌರವ ಅಂತೇಳಿ ನಾನು ತಿಳ್ಕೊಳ್ತೇನೆ. ನಿಮ್ಮೆಲ್ಲರ ಪರವಾಗಿ ನಾನು ಕೂಡ ಕೃತಜ್ಞತೆಯಿಂದಲೇ ಈ ಸ್ಥಾನವನ್ನು ವಹಿಸ್ಕೊಳ್ತೇನೆ ಅಂತ ಹೇಳುವ ಮಾತನ್ನು ನಿಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಪತ್ರಕರ್ತನಾಗಿ ಸುಮಾರು ವರ್ಷ ದುಡಿದ ಅನುಭವ, ಕವಿಯಾಗಿ, ಕಥೆಗಾರನಾಗಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದ್ದೇನೆ. ಪತ್ರಕರ್ತ ಆದದ್ದು ನಂತರ, ಮೊದಲು ಆದದ್ದು ಸಾಹಿತ್ಯ. ನಾನು ಪತ್ರಕರ್ತ ಆಗ್ಬೇಕು ಅಂತ ಹೇಳುವ ಇಚ್ಛೆ ಇಟ್ಕೊಂಡಿರ್ಲಿಲ್ಲ. ನಾನು ಪಾಲಿಟೆಕ್ನಿಕ್ ಕಲಿತಾ ಇದ್ದಾಗ ವಿದ್ಯಾರ್ಥಿ ಆಗ ಆ ಟೈಮಲ್ಲಿ ನನಗೆ ನೀವು ಯಾಕೆ ಪತ್ರಕರ್ತ ಆಗ್ಬಾರ್ದು ಅಂತ ಹೇಳಿದವರು ಶಿವಾನಂದ ಬೇಕಲ್. ನಿಮ್ಗೆ ಗೊತ್ತಿದ್ರೆ ಶಿವಾನಂದ ಬೇಕಲ್ ಗೊತ್ತಿದ್ದಾರೆ, ಆಕಾಶವಾಣಿ. ಅವರು ನನ್ಗೆ ಆಗ ಅನ್ಸುತ್ತೆ, ನಾನೆಲ್ಲಿ ಪತ್ರಕರ್ತ, ನಾನು ಡಿಪ್ಲೊಮಾ ಹೋಲ್ಡರ್, ಕಲಿತಾ ಇದ್ದೇನೆ, ಇನ್ನೂ ವಿದ್ಯಾರ್ಥಿ. ಇದು ಪತ್ರಕರ್ತ ಅಂತ ಇದನ್ನು ಬೇರೆ ಅದ ಡಿಗ್ರಿ ಇದಲ್ಲಿ ತಗೊಳ್ಬೇಕಲ್ಲ, ಇನ್ನು ಇದು ಶಿಕ್ಷಣ ಮಾಡ್ಲಿಕ್ಕೆ ಆಗ್ತದೆ ನನಗೆ. ಅಯ್ಯೋ ಹೋಗ್ತದೆ, ಆಗುದಿಲ್ಲ ಅಂತ ಹೇಳಿ. ಆದ್ರೆ ನನ್ಗೆ ಎಲ್ಲೋ ಒಂದ್ ಕಡೆ ಹೌದಲ್ಲ, ಪತ್ರಕರ್ತ ಯಾಕೆ ಆಗ್ಬಾರ್ದು ಅಂತೇಳಿ ಮತ್ತೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ವಿದ್ಯಾರ್ಥಿ ಆಗಿದ್ದಾಗಲೇ ಯೋಚನೆ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಸಿ ರಾಮಚಂದ್ರನ್ ಆಕಾಶವಾಣಿಯಲ್ಲಿ ಇದ್ರು, ಅವ್ರು ತೀರ್ಕೊಂಡಿದ್ದಾರೆ. ಅವರು ಒಳ್ಳೆ ಕಥೆಗಾರರು, ಮತ್ತೆ ಅವರು ಆಕಾಶವಾಣಿಗೆ ಸೇರಿದ್ರು. ಈ ಕಥೆಗಾರರು ಆಕಾಶವಾಣಿ ಸೇರ್ತಾರೆ, ನಾನು ಕತೆ ಬರ್ತೇನೆ, ಕವನ ಬರ್ತೇನೆ, ನಾನು ಪತ್ರಕರ್ತನಾಗ್ಬೇಕು ಅಂತೇಳಿ ಇವ್ರು ಹೇಳ್ತಾರೆ. ಅವರು ಅದಕ್ಕಿಂತ ಮೊದಲೇ ಪತ್ರಿಕೆಯನ್ನು ಬಿಟ್ಟು ಆಕಾಶವಾಣಿ ಸೇರಿದ್ರು, ಉದಯವಾಣಿಯಲ್ಲಿದ್ರು ಸಿ ರಾಮಚಂದ್ರನ್. ಇದೆಲ್ಲ ನೋಡುವಾಗ ಅನ್ಸುತ್ತೆ, ಯಾಕೆ ಆಚೆಯಿಂದ ಈಚೆಯಿಂದ ಆಚೆ ಹೋಗ್ತಾರೆ. ನಾನು ಸಿ ರಾಮಚಂದ್ರನ್ ಕೇಳಿದೆ, ನೀವು ಉದಯವಾಣಿಯಲ್ಲಿದ್ದವ್ರು ಉದಯವಾಣಿ ಬಿಟ್ಟು ತಿರುಗಿ ಈ ಕೆಲಸಕ್ಕೆ ಬಂದ್ರಿ, ನನ್ನನ್ನು ಮಾತ್ರ ನೀವು ಪತ್ರಿಕೆ ಹೋಗು ಅಂತ ಹೇಳ್ತೀನಿ, ಇದೇ ಸರಿಯಾ ಅಂತೇಳಿ. ಅದಲ್ಲ, ಅದು ನಿಮ್ಮ ಆಸಕ್ತಿ ನೋಡಿದೆ ನಾನು. ಈ ಆಸಕ್ತಿಗೆ ಒಪ್ಪುವಂಥದ್ದು ಪತ್ರಿಕೆ ಕೆಲಸ ನಿಮ್ಗೆ ಅಂತೇಳಿ ಇರ್ಬೋದು ಏನೋ ಅಂತೇಳಿ ನಾನು ಅಂದ್ಕೊಂಡೆ. ನಾನೇನು ಡಿಗ್ರಿ ಕಲ್ತಿಲ್ಲ, SLC ಆದ್ಮೇಲೆ ಡಿಪ್ಲೊಮಾಕ್ಕೆ ಹೋದವನು. ಆದ್ರೆ ಈ ಪತ್ರಿಕೆಗೆ ಈಗಿನಾಗೆ MA BA ಮಾಡಿಕೊಂಡು ಪತ್ರಿಕೆಯಲ್ಲಿ ಸ್ಪೆಷಲೈಸ್ಡ್ ಕಲಿಯುವಂತ ವ್ಯವಸ್ಥೆ ಇರಲಿಲ್ಲ. ಆಗ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾತ್ರ ಒಂದು ಕೋರ್ಸ್ ಮಾಡಿದ್ರು. ಅದು ನಮ್ಮ ದೈತೋಟರು ಆ ಪತ್ರಿಕೋದ್ಯಮ ಮಾಡಿ ಪತ್ರಿಕೆಗೆ ಸೇರಿದ್ರು ಉದಾಹರಣೆ. ಅದೆಲ್ಲ ಎಲ್ಲ ತಾಕ್ಲಾಟ ಇದೇ ರೀತಿ, ಇದೆಲ್ಲ ಆಗ್ತದ ಹೋಗ್ತದ ಅಂತೇಳಿ. ಅದೇ ಟೈಮಲ್ಲಿ ನಾನು ಡಿಪ್ಲೊಮಾ ಪಾಸ್ ಆಯ್ತು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ನನಗೆ ಜಾಬ್ ಕೂಡ ಆಯ್ತು JK ಟೈಲ್ಸ್ ರಾಜಸ್ಥಾನದಲ್ಲಿ, ಉದಯಪುರದಲ್ಲಿ. ಅಲ್ಲಿ ಒಂದು 6 ತಿಂಗಳು ಮಾಡಿದೆ. ಅದು ನನ್ನ ಡೈರೆಕ್ಟರ್ ಇದ್ರು, ಅಲ್ಲಿ ಟೆಕ್ನಿಕಲ್ ಡೈರೆಕ್ಟರ್ SN ಐಕಡ್ ಅಂತೇಳಿ. ಅವರು ಇಲ್ಲಿ ಮೈಸೂರಿಗೆ ಟ್ರಾನ್ಸ್ಫರ್ ಆಗಿ, ಅಂದ್ರೆ ಅವ್ರು ಬಿಟ್ಟು ಇಲ್ಲಿ ಸೇರಿದ್ರು ಟೆಕ್ನಿಕಲ್ ಡೈರೆಕ್ಟರ್ ಆಗಿ. ನಾನು ಯಾಕೆ ಇಲ್ಲಿಗೆ ಬರ್ಬೋದು, ಮೈಸೂರಿಗೆ ನೀನು ಬಾ ಅಂತ ಹೇಳಿದ್ರು. ನನಗೆ ಒಳ್ಳೆ ಕ್ಲೋಸ್ ಇದ್ದದ್ದು, ನೀನು ಬರ್ತೀಯ ಅಂತೇಳಿ. ಆಯ್ತು ನೋಡು ಬರ್ತೇನೆ ಅಂತ ಹೇಳಿ ಮತ್ತೆ ಅಲ್ಲಿಗೆ ಬಂದ್ರೆ ಆದ್ರೂ ಕೂಡ ನಂಗೆ ಯಾಕೋ ಪತ್ರಿಕೆದೇ ಜ್ಞಾನ ಕೆಲಸ ಮಾಡು ಅಂತೇಳಿ. ಮತ್ತೆ ನಮ್ಮ ಅಮೃತ ಪೇಪರ್ ಇದೆಯಲ್ಲ ಇತ್ತು ಆ ಟೈಮಲ್ಲಿ, ಭಾರಿ ನಿಮ್ಗೆ ಅನೇಕರಿಗೆ ಗೊತ್ತಿಲ್ಲ, ಕೆಲವರಿಗೆ ಹಿರಿಯರು ಗೊತ್ತಿದ್ದಾರೆ. ಆ ಪತ್ರಿಕೆ ಕೆಲಸ ಕೇಳಲಿಕ್ಕೆ ಹೋದೆ. ಶಂಕರ್ ಭಟ್ರು ನಮ್ಗೆ ಕೆಲಸ ಕೊಟ್ರು. ಬರೀಕ್ ಬರ್ತದೆ ನಮ್ಗೆ, ನನ್ನ ಹೆಸರು ಗೊತ್ತಿತ್ತು ಅವ್ರಿಗೆ, ಸಾಹಿತ್ಯದಲ್ಲಿ ಬರ್ತಿತ್ತಲ್ಲ ಆಗ್ಲೇ. ಅದಕ್ಕೆ ಅವ್ರು ಕೆಲಸ ಕೊಟ್ಟರು.
ಮತ್ತೆ ಅದನ್ನು 1 ವರ್ಷ ಮಾಡಿ ಇನ್ನೊಂದು ದಿವಾಣಿ, ಅದು ರವಿಕುಮಾರ್ ಅಂತ ಹೇಳಿದ್ರು. ಸೊ ಅದಕ್ಕೆ ಸೇರಿದೆ. ಆ ದಿವಾಣಿ ಸೇರುವಾಗಲೇ ಮುಂಗಾರು ಶುರು ಆಯ್ತು. ಸರಿ, ಮುಂಗಾರಿಗೆ ಬಂದೆ. ಇದು ಪತ್ರಿಕೆಯಲ್ಲಿ ಬೆಳೀತಾ ಬೆಳೀತಾ ಎಲ್ಲ ಹೋದೆ. ಮತ್ತೆ ಮುಂಗಾರಲ್ಲಿದ್ದಾಗ ನನಗೆ ಆಮನಾಯಕರು ಸರ್ವಾಧ್ಯಕ್ಷರಾಯ್ತು ಸಾಹಿತ್ಯ ಸಮ್ಮೇಳನ ಬೀದರಲ್ಲಿ ಆಗಿತ್ತು. ಆ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಕಳಿಸಿದ್ರು ವರದಿ ಮಾಡಲಿಕ್ಕೆ. ಮತ್ತು ಆಸಕ್ತಿ ಬೆಳೀತು. ಆದರೆ ಆಸಕ್ತಿ ಬೆಳೆದ್ರೂ ಕೂಡ ನನಗೆ ಸಾಹಿತ್ಯವನ್ನು ನಾನು ಬರೆದ ಕತೆ ಕವನಗಳೆಲ್ಲವೂ ಇದೇನು ದಿಕ್ ತಪ್ತಾ ಇದೆಯಲ್ಲ ಅಂತೇಳಿ. ಅಂದರೆ ಕತೆ ಬೇರೆ, ಕವನವೇ ಬೇರೆ, ಮತ್ತೆ ಪತ್ರಿಕೆಯಲ್ಲಿ ಮಾಡುವಂಥ ಬರಹವೇ ಬೇರೆ. ಅದಕ್ಕೂ ವ್ಯತ್ಯಾಸ, ತುಂಬ ವ್ಯತ್ಯಾಸ ಇತ್ತು. ಸೊ ಅದನ್ನು ನೋಡಿಕೊಂಡು ಮತ್ತೆ ನಾನು ಈ ಕತೆ ಬರೆಯೋದೆಲ್ಲ ನಿಲ್ಲಿಸಿದೆ. ಇದೆ ಕತೆ ಆಗುದಿಲ್ಲ ನಮಗೆ ಅಂತೇಳಿ. ಈ ಸಾಹಿತ್ಯ ಈ 24 ಗಂಟೆ ಇದಿರ್ತದಲ್ಲ ಪತ್ರಿಕೆ ಕೆಲಸ ಮಾಡೋದು ಸಾಕಾಗ್ತಾ ಬಿಟ್ಟು. ಮತ್ತೆ ನಾನು ಒಂದು ಸುದ್ದಿ ಬರೆಯುವಾಗಲೂ ಕೂಡ ನನಗೆ ಏನು ಕತೆ ಬರೆದಾಗೆ ಅವನು ಬರಿತಾ ಇದ್ದೆ. ಅದು ಓದುಗರಿಗೆ ಇಷ್ಟ ಆಗ್ತಿತ್ತು. ಶೆಟ್ರಿಗೆ ವಿಶೇಷವಾಗಿ ಆಸಕ್ತಿ ಉಂಟು. ಅದಕ್ಕೆ ಅವರು ಅವಕಾಶ ಕೊಡ್ತಿದ್ರು. ಆ ಟೈಮಲ್ಲೆಲ್ಲ ಅವಕಾಶ. ಮತ್ತೆ ಎಲ್ಲ ಆಯ್ತಾಯ್ತು. ಮತ್ತೆ ಕನ್ನಡ ವೇಣು ಇದ್ದಾರೆ. ಅವರ ಟೈಮಲ್ಲಿ ನಾನು ಕವನ ಸಕಾಲ 3ನೇ ಕವನ ಸಕಾಲ ಮಾಡಿ ಕಪ್ಪು ಹುಡುಗ ಅಂತೇಳಿ. ಅದಕ್ಕೆ ವೇಣುದ್ರಿಗೆ ಹೇಳಿದೆ, ವೇಣು ನಮಗೆ ಕವನ ಸಂಕಲನ ಒಂದು ಹೆಸರಾಕ್ಬೇಕಲ್ಲ, ಎಂತ ಮಾಡೋದು ಅಂತ ಹೇಳಿ. ನೋಡ ನಾನು ಮಾಡ್ತೇನೆ ಅಂತ ಹೇಳಿದ್ರು. ಒಂದು 3-4 ಹೆಸರೆಲ್ಲ ಇದು ಮಾಡಿದ್ರು. ಮತ್ತೆ ಈ ಕಪ್ಪು ಹುಡುಗ ಆಗ್ಬೋದು ಅಂತ ಹೇಳಿ. ಅದು ನಾನು ಕಪ್ಪೆ ಅಲ್ಲ. ಹಾಗೆ ಅದಕ್ಕೆ ಏನಿದೆ ಕಪ್ಪು ಹುಡುಗ ಬಗ್ಗೆ ಒಳ್ಳೆ ಕಲಿತೆ ಸುತ್ತಿ ನನಗೂ ಅನಿಸಿತ್ತು ಆಯ್ತು. ಮತ್ತೆ ಅದಕ್ಕೆ ರೇಖಾಚಿತ್ರವನ್ನು ಬರೆದು ಕೂಡ ಕವರ್ ಪೇಜನ್ನು ವಿನ್ಯಾಸ ಮಾಡಿದ್ದು ಕೂಡ ವೇಣುವಿನ 3. ಸೊ ಅದೆಲ್ಲ ಮಾಡ್ತಾ 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 ಸಾಹಿತ್ಯವಾಯಿತು, ಕಥೆ ಆಯಿತು. ಕಥೆ ಅಂತೂ ಅದ್ಭುತ. 81ರಲ್ಲೇ ನಾನು ಕತೆ ಬರಲಿಕ್ಕೆ ಶುರು ಮಾಡಿದ್ದು. ನಾನು ಪತ್ರಿಕೆಯಲ್ಲಿ ಕೆಲಸ ಮಾಡೋ ಮೊದಲೇ ಕತೆಗಾರನಾದೆ. ಮಡಿ ಮೈಲಿಗೆ ಅಂತ ಹೇಳಿ ಒಂದು ಕತೆ, ಆಗ ಸಂತೋಷ ಅಂತ ಹೇಳಿ ಒಂದು ಪತ್ರಿಕೆ ಬರ್ತಿತ್ತು, ತರಂಗಕ್ಕೆ ಪ್ಯಾರಲ್ ಆಗಿ ತುಷಾರ ಮಯೂರ. ಸೊ ಅದರಲ್ಲಿ ಬರೆದೆ. ಅದು ನಾನು ಬರೆದದ್ದು ರಾಜಸ್ಥಾನದಲ್ಲಿದ್ದಾಗ ಜಾಬ್ ಇದ್ದಲ್ಲ, ಅಲ್ಲಿ ಬರೆದು ಅವರು ಪೋಸ್ಟ್ ಮಾಡಿದ್ರು. ಅವರು ಅದನ್ನು ಪಬ್ಲಿಷ್ ಮಾಡಿದ್ರು ಇದು ಪತ್ರಿಕೆಯಲ್ಲಿ. ಈ ಪತ್ರಿಕೆಯನ್ನು ನನಗೆ ಸಿಗ್ಲಿಲ್ಲ, ನನಗೆ ಗೊತ್ತಿಲ್ಲ. ನಾನು ಅಲ್ಲಿದ್ದ ರಾಜಸ್ಥಾನಲ್ಲ, ನಾನು ಇಲ್ಲಿದ್ದು ಪತ್ರಿಕೆ ಅಲ್ಲಿ ಬರ್ತಿರ್ಲಿಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.